ಕೊಲ್ಲಮೊಗ್ರು ಚಾಳೆಪ್ಪಾಡಿ ದೋಲನ ಕುಟುಂಬದ ತರವಾಡು ಮನೆಯಲ್ಲಿ ಶ್ರೀ ಧರ್ಮದೈವ ಮತ್ತು ಪರಿವಾರ ದೈವಗಳ ಪ್ರತಿಷ್ಠಾ ದಿನದ ಪ್ರಯುಕ್ತ ತಂಬಿಲ ಸೇವೆ ಮತ್ತು ಶ್ರೀ ದೈವಗಳ ನೇಮೋತ್ಸವ ಮೇ 4 ಹಾಗೂ 5ರಂದು ಜರುಗಿತು. ಇದರಂಗವಾಗಿ ಶ್ರೀ ಗಣಪತಿ ಹೋಮ, ವಾರ್ಷಿಕ ತಂಬಿಲ ಸೇವೆ, ಶ್ರೀ ವೆಂಕಟರಮಣ ದೇವರ ಹರಿಸೇವೆ, ಕೆಂಚಿರಾಯನ ಪೂಜೆ, ಶ್ರೀ ರುದ್ರ ಚಾಮುಂಡಿ, ಶ್ರೀ ವರ್ಣರ ಪಂಜುರ್ಲಿ, ಶ್ರೀ ಚೋಡು ಕಲ್ಲೂಟಿ, ಶ್ರೀ ಗುಡಿ, ಶ್ರೀ ಅಂಗಾರ ಮೊದಲಾದ ದೈವಗಳ ನೇಮೋತ್ಸವ ಜರುಗಿತು. ಕುಟುಂಬದ ಯಜಮಾನರಾದ ಲೋಕಯ್ಯ ಗೌಡ, ದೋಲನ ಮನೆ ಕುಟುಂಬಸ್ಥರು, ನೆಂಟರಿಷ್ಟರು, ಬಂಧು ಮಿತ್ರರು ಹಾಗೂ ಊರ ಸಮಸ್ತರು ಉಪಸ್ಥಿತರಿದ್ದು ಗಂಧ ಪ್ರಸಾದವನ್ನು ಸ್ವೀಕರಿಸಿದರು.